ಕುರ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಉಪಾಧ್ಯಕ್ಷರಾದ ಶ್ರೀ ಗಣೇಶ್ ರಾಮಯ್ಯ ನಾಯ್ಕ್ ಬೊಕ್ಕ ಶ್ರೀಮತಿ ಪ್ರೇಮಲತಾ ಆಯ್ಕೆಯಾದರು. ಬುಧವಾರ ಕಾಂಡ ನಡೆದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಡು ಕಾಂಗ್ರೆಸ್ ಬೆಂಬಲಿತ ಗಣೇಶ್ ರಾಮಯ್ಯ ನಾಯ್ಕ್ ಬೊಕ್ಕ ಶ್ರೀಮತಿ ಪ್ರೇಮಲತಾ ಗೆದ್ದಿದ್ದೇರು. ಕುರ್ನಾಡು ಗ್ರಾಮ ಪಂಚಾಯತ್ 7 ಸದಸ್ಯರನ್ನು ಪಡೆದಿತ್ತು. ಇಂದಿಟ್ಟು 4 ಜನ ಕಾಂಗ್ರೆಸ್ ಬೆಂಬಲಿತರು, 3 ಸ್ಥಾನ ಬಿಜೆಪಿ ಬೆಂಬಲಿತರು. ಮೀಸಲಾತಿ ಪ್ರಕಾರ ಅಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗ ಬೊಕ್ಕ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ಎ ಮಹಿಳಾ ವಿಭಾಗಕ್ಕೆ ನಿಗದಿಯಾದಿತ್ತು. ಚುನಾವಣೆಡು ಗಣೇಶ್ ರಾಮಯ್ಯ ನಾಯ್ಕ್ ಬೊಕ್ಕ ಪ್ರೇಮಲತಾ ತಲಾ 4 ಓಟು ಪಡೆದರು. ಜನ ಅಭಿವೃದ್ಧಿ ಬೇಲೆನು ಗೇನಡ್ದೀದು ತಂಕ್ಲಿನ ಗೆಂದಾದರು. ಜನಕ್ಲಿನ ವಿಶ್ವಾಸಗೂ ತೊಂದರೆ ಆವಂದಿಲಕ ಬೇಲೆ ಮಲ್ಪಡು ಪಂಡದು ಶಾಸಕರು ಶ್ರೀ ಯುಟಿ ಖಾದರ್ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಕುಟುಂಬಸ್ಥರು ಸತ್ಯವಾಗಿ ರಾಜ್ಯಕ್ಕೆ ಬಂದು ಆ ಸಾಮಾಜಿಕ ತೊಡಗುಗಳು ಕೂಡ ಊರಿನವರಿಗೆ ಕೂಡ ಅತ್ಯಂತ ಇವತ್ತು ಸಂತೋಷ. ಬಹುಶಃ ಪ್ರೇಮಗಟ್ಟಿ ಅವರ ಜೊತೆಯಲ್ಲಿ ಬಹುಶಃ ಮುಂದಿನ ದಿನದಲ್ಲಿ ಅತ್ಯುತ್ತಮವಾಗಿ ತಮ್ಮ ಆ ಒಂದು ಜನರ ಕೆಲಸವನ್ನು ಇವತ್ತು ಮಾಡಿಕೊಂಡು ಅತ್ಯುತ್ತಮವಾದ ಪಂಚಾಯತ್ ಇವತ್ತು ನಿರ್ಮಾಣ ಮಾಡಿಕೊಡೋ ಜೊತೆಯಲ್ಲಿ ಕುರ್ನಾಡು ಹಿಂದೆ ಗೊತ್ತಿದ್ದ ಹಾಗೆ ಕುರ್ನಾಡು ಗ್ರಾಮ ಪಂಚಾಯತ್ ಈ ಹಿಂದೆ ಅತ್ಯಂತ ಒಂದು ಹಿಂದುಳಿದ ಪ್ರದೇಶ, ಅತ್ಯಂತ ಜನಸಾಮಾನ್ಯವಾಗಿದ್ದಂಥ ಪ್ರದೇಶವಾಗಿತ್ತು. ಒಂದು ಕಾಲದಲ್ಲಿ ಜನಸಾಮಾನ್ಯರಲ್ಲಿ ಮನೆ ಇಲ್ಲ ಅಂತ ಹೇಳಿದಾಗ ನಮ್ಮ ಮಾಜಿ ಶಾಸಕರಾದ ಕೆ ಎಂ ಇಬ್ರಾಹಿಂನವರಿಗೆ ಈ ಕ್ಷೇತ್ರ ಇದ್ದಾಗ ನವಗ್ರಾಮ ಸೈಟ್ ಅನ್ನು ಬಹುಶಃದಲ್ಲಿ ನಿರ್ಮಾಣ ಮಾಡಿ ಜನರಿಗೆ ಸ್ವಾಭಿಮಾನ ಬದುಕುವಂಥ ಅವಕಾಶ ಮಾಡಿಕೊಡೋ ವಿಚಾರ ಕೂಡ ಇವತ್ತು ಆಯಿತು. ಈ ಪ್ರದೇಶದಲ್ಲಿ ಅತ್ಯುತ್ತಮವಾದ ಆಸ್ಪತ್ರೆಯನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದೆ. ಈ ಕಾಲೇಜಿನಲ್ಲಿ ರಾಜ್ಯದಲ್ಲೇ ಮಾದರಿಯಾಗುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ PU ಕಾಲೇಜ್ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮತ್ತು ಇಂಗ್ಲಿಷ್ ಮೀಡಿಯಂ ಕೂಡ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಅಲ್ಲದೆ ಈ ಒಂದು ನಗರ ಕುರ್ನಾಡು ನಗರ ಮುಡಿಪು ಕುರ್ನಾಡು ನಗರವನ್ನು ಕೂಡ ಒಂದು ಮಾದರಿಯಾಗಿ ಇವತ್ತು ಪರಿವರ್ತನೆ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಯಾವ ನವಗ್ರಾಮದಲ್ಲಿ ಸೈಟ್ ಹಂಚಲಾಗಿದ್ದ ಬಹುತೇಕ ಜನರಿಗೆ ಹಕ್ಕುಪತ್ರ ಯಾವತ್ತೂ ಸಿಗ್ತಿರಲಿಲ್ಲ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತು ಎಲ್ಲರಿಗೂ ಕೂಡ ಹಕ್ಕುಪತ್ರ ಕೊಡುವಂಥ ವ್ಯವಸ್ಥೆ ಇರ್ತಾಯಿತ್ತು. ಅತ್ಯುತ್ತಮವಾದ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಂಡು ಒಂದು ಅತ್ಯುತ್ತಮವಾದ ಮಾದರಿಯಾದ ಒಂದು ಪ್ರದೇಶಕ್ಕೆ ನಿರ್ಮಾಣ ಆಗಿದೆ. ಇದನ್ನು ಇನ್ನಷ್ಟು ಉತ್ತಮವಾಗಿ ಗಣೇಶ್ ನಾಯ್ಕ್ ಅವರು, ಪ್ರೇಮಗಟ್ಟಿಯವರು, ಎಲ್ಲ ನಮ್ಮ ನೂತನ ಪಂಚಾಯತ್ನ ಸದಸ್ಯರು ಆ ಒಂದು ಮುಂದೆ ತೆಕ್ಕೊಂಡೋಗಿ ಮಾದರಿಯಾಗುವ ವಿಚಾರ ಇವತ್ತು ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಈ ಪ್ರದೇಶ ಜನಸಾಮಾನ್ಯ ನಗರ ಅಭಿವೃದ್ಧಿ ಆಗುವಾಗ ಏನೆಲ್ಲ ಮೂಲಭೂತ ಸೌಕರ್ಯ ಬೇಕಾ ಅದಕ್ಕೆ ಮಹತ್ವವನ್ನು ಕೊಟ್ಟು ಅತ್ಯುತ್ತಮವಾಗಿ ನಮ್ಮ ಕೆಲಸವನ್ನು ನಿರ್ವಹಿಸ್ತಾರೆ ಎಂಬ ವಿಶ್ವಾಸ ಇದ್ದು, ಗ್ರಾಮ ಪಂಚಾಯತಿಯ ಜವಾಬ್ದಾರಿ ಕುರ್ನಾಡು ಗ್ರಾಮದ ಪ್ರತಿಯೊಂದು ಮನೆ ಕೂಡ ಸರ್ಕಾರದ ಸವಲತ್ತೇನು ಸಿಗಬೇಕು ಅದನ್ನು ಮುಟ್ಟಿಸುವಂಥ ಜವಾಬ್ದಾರಿ. ಸರ್ಕಾರ ಸವಲತ್ತು ಕೊಡದಿದ್ದರೆ ಈ ಗ್ರಾಮಸ್ಥರ ಪರವಾಗಿ ಧ್ವನಿಯಾಗಿ ನಿಂತು ಹೋರಾಟ ಮಾಡಿ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತಾರೆ. ತಂಕ್ಲಿನ ಮಿತ್ತು ವಿಶ್ವಾಸದ ಇದುಗೆಂದಾಯಿನ ಜನಕ್ಲೆಗೂ ಅಂಚೆನೆ ಬೆಂಬಲಗುವಂತಿನ ಪಕ್ಷ ಬಂಧುಲೆಗೂ ಮಾರ್ಗದರ್ಶನ ಕೊರ್ನ ಶಾಸಕರು ಶ್ರೀ ಯುಟಿ ಖಾದರ್ರೆಗೂ ಸೊಲ್ಮೇಲು ಜನಕ್ಲಿನ ನಂಬಿಕೆಯನ್ನು ಒರ್ತೊನ್ಲಕ ಅಭಿವೃದ್ಧಿ ಬೇಲೆ ಮಲ್ಪ ಪಂಡದು ಶ್ರೀ ಗಣೇಶ್ ರಾಮಯ್ಯ ನಾಯ್ಕ್ ತೆರಿಪಾಯರು. ಕುರ್ನಾಡು ಗ್ರಾಮ ಪಂಚಾಯತಿ ಮೊದಲ ಬಾರಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಹಾಗೆ ನನ್ನನ್ನು ಗೆಲ್ಲಿಸಿದ ಎಲ್ಲ ಮತದಾರ ಬಾಂಧವರಿಗೂ ಹಾಗೂ ನನ್ನ ಊರವರಿಗೂ ನನ್ನ ನಮಸ್ಕಾರ. ಹಾಗೂ ಪಂಚಾಯತ್ ಸದಸ್ಯರು ಹಾಗೆ ನನಗೆ ಈ ಇದಕ್ಕೆ ಗೆಲ್ಲಲು ನಮ್ಮ ಲೀಡರ್ಗಳಾದ ಇವರು ಶಾಸಕರಾದ ಯುಟಿ ಖಾದರ್ ಅವರು ಹಾಗೂ ಮಮತಾ ಗಟ್ಟಿಯವರು ಹಾಗೂ ಚಂದ್ರಸ್ಕರ್ ಹಾಗೆ ಪ್ರಶಾಂತ್ ಇವರೆಲ್ಲ ನೇತೃತ್ವದಲ್ಲಿ ನಾವು ಇವತ್ತು ಪಂಚಾಯತ್ಗೆ ಆಯ್ಕೆಯಾಗಿ ಬಂದಿದ್ದೇವೆ. ಹಾಗೆ ನಮ್ಮ ಊರ ಜನರ ಕಷ್ಟ ಕಾರ್ಪಣ್ಯಗಳಿಗೆ ನಾವು
ಸರಿಯಾಗಿ ಸ್ಪಂದಿಸಿ ಅವರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿಕೊಡ್ತೇನೆ ಹೇಳಲು ನಾನು ಇಚ್ಛಿಸ್ತೇನೆ. ನಮಸ್ಕಾರ. ಸಾಧ್ಯತೆ ಕುಡಿಯುವ ನೀರು ರಸ್ತೆ ಬಗ್ಗೆ ಹೇಳಿದ್ರೆ ಈಗಾಗಲೇ ಇವರು ನಮ್ಮ ಶಾಸಕರು ಈಗಾಗಲೇ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಹೆಚ್ಚಿನ ಕಡೆಗೆ. ಆದರೆ ಇನ್ನೇನಾದರೂ ಇದ್ದರೆ ನೋಡಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಶಾಂತ್ ಕಾಜವ, ಜಿಲ್ಲಾ ಪಂಚಾಯತ್ ಸದಸ್ಯರು ಮಮತಾ ಗಟ್ಟಿ, ತಾಲೂಕು ಪಂಚಾಯತ್ ಅಧ್ಯಕ್ಷರು ಚಂದ್ರಹಾಸ್ ಕರ್ಕೇರ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಅಬ್ದುಲ್ ಚಲೀಲ್ ಮೋಟುಗೋಡಿ, ಪದ್ಮನಾಭ ನರಿಂಗಾನ, ಕುರ್ನಾಡು ಪಂಚಾಯತ್ ಮಾಜಿ ಅಧ್ಯಕ್ಷರು ದೇವದಾಸ್ ಭಂಡಾರಿ, ಲೋಲಾಕ್ಷಿ, ಜುಬೇರ್ ತಲೆಮೊಗೇರು, ಸೂಫಿ ಕುನ್ನಿ, ಫಜೀರ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಸೀತಾರಾಮ್ ಶೆಟ್ಟಿ, ಅಜೀಜ್ ನಾಸಿರ್ ಪಾಲ್ಪಡೆದಿದ್ದರು.